ದೇಶದೊಳಗೆ ಅಕ್ರಮವಾಗಿ ನುಸುಳಿಕೊಂಡು ಬಂದಿರುವ ವಲಸಿಗರನ್ನ ರಕ್ಷಿಸುವ ಕೆಲಸ ಇಂದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಂಥವರ ವಿರುದ್ಧ ಗೃಹ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಲ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಮುಖಾಂತರ ವಾಸ್ತವ್ಯ ದೃಢಪತ್ರಗಳನ್ನು ನೀಡುವ ಮೂಲಕ ವಲಸಿಗರನ್ನ ಸಕ್ರಮಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಸಂವಿಧಾನ ವಿರೋಧಿ ಮತ್ತು ರಾಷ್ಟ್ರದ ಹಿತಕ್ಕೆ ಮಾಡುವಂತಹ ಮಾರಕವಾಗಿರುವಂತಹ ಕೆಲಸ. ಕಾಂಗ್ರೆಸ್ ಸರ್ಕಾರ ಒಂದು ವರ್ಗವನ್ನ ಓಲೈಸುವ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಕಾನೂನು ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ SIR ನಲ್ಲಿ ಅಕ್ರಮ ವಲಸಿಗರನ್ನ ಸೇರಿಸುವ ಕೆಲಸ ಮಾಡಲಾಗ್ತಾ ಇದೆ ಎಂದು ದೂರಿದರು. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸೈಬರ್ ಮತ್ತು VAಗಳ ಕಚೇರಿಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದ್ದು, ವಾಸ್ತವ್ಯ ದೃಢಪತ್ರಗಳನ್ನು ದುರುಪಯೋಗಪಡಿಸುವ ಕ್ರಮ ಸರಿಯಲ್ಲ. ಅಕ್ರಮ ವಲಸಿಗರಿಗೆ ಶಾಶ್ವತ ದೃಢಪತ್ರ ಜೊತೆಗೆ ಮತದಾರರ ಪಟ್ಟಿಗೆ ಸೇರಿಸುವುದು ದೇಶದ ವ್ಯವಸ್ಥೆಗೆ ಮಾರಕವಾಗಿದ್ದು ಎಲ್ಲರೂ ಇದನ್ನು ವಿರೋಧಿಸಬೇಕು ಎಂದು ಆಗ್ರಹಿಸಿದರು. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಎಲ್ಲ ಅಕ್ರಮಗಳನ್ನು ನಿಲ್ಲಿಸಲು CAA ತರಲಾಗಿತ್ತು. ಕಾಂಗ್ರೆಸ್ ಆಡಳಿತದಲ್ಲಿರುವ ಸರ್ಕಾರಗಳು ಇದನ್ನು ಮಾಡಿಲ್ಲ. ಇಂದು ಭಾರತದಲ್ಲಿರುವವರಿಗೆ ವಾಸ್ತವ್ಯ ದೃಢಪತ್ರಗಳನ್ನು ನೀಡಬೇಕು, ಆದರೆ ಅದನ್ನು ಇತರರು ದುರುಪಯೋಗಪಡಿಸುವುದನ್ನು ನಾವು ಸಹಿಸಲ್ಲ ಎಂದರು. ಇವತ್ತು ಕಂದಾಯ ಇಲಾಖೆಯ ಮುಖಾಂತರ PRC ಪ್ರಮಾಣ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಸಾಂವಿಧಾನಿಕ ವಿರೋಧಿ ಮತ್ತು ನಮ್ಮ ರಾಷ್ಟ್ರದ ಹಿತಕ್ಕೆ ಮಾರಕವಾಗುವಂಥ ಈ ಒಂದು ಕೆಲಸವನ್ನು ಇವತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕಳೆದ 2-3 ದಿನಗಳ ಹಿಂದೆ ಅಧಿಸೂಚನೆಯನ್ನು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಒಟ್ಟು ಉದ್ದೇಶ ಇರುವಂಥದ್ದು ಅಕ್ರಮ ವಲಸಿಗರನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಉದ್ದೇಶ ಮತ್ತು SIR ಅಲ್ಲಿ ಮತವನ್ನು ಸೇರಿಸುವುದರ ಮುಖಾಂತರ ಮತ ಬ್ಯಾಂಕನ್ನು ಒಂದು ವರ್ಗವನ್ನು ಓಲೈಸುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು DK ಶಿವಕುಮಾರ್ ಈ ರೀತಿಯ ಒಂದು ದುರಾಲೋಚನೆ ಮಾಡೋದ್ರ ಮುಖಾಂತರ ಒಟ್ಟು ಸಮಾಜ ಮತ್ತು ರಾಷ್ಟ್ರ ಹಿತದ ವಿರುದ್ಧ ಒಂದು ರೀತಿಯ ಕಾನೂನು ತರುವ ಮುಖಾಂತರ ಅಧಿಸೂಚನೆ ಮಾಡುವ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ SIR ಅಲ್ಲಿ ಭಾಳಷ್ಟು ಅಕ್ರಮ ಮತದಾರರನ್ನು ಸೇರಿಸುವಂಥ ಅದರ ಒಟ್ಟಿಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಒಂದು ವರ್ಗಕ್ಕೆ ನೀಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಈಗ ನಮ್ಮ ಸರ್ಕಾರ ಬಂತು, ನಾವೇನು ಭದ್ರವಾಗಿ ಅಲ್ಲೇನೋ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನಗಳು ಮಾಡ್ತೇವೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರಿದ್ದರು, ಮಾಡಿಲ್ಲ. ಬರುವವರಿಗೆ ಕೇವಲ ವೆಸ್ಟ್ ಬೆಂಗಾಲ್ ಮಾತ್ರ ಅಲ್ಲ, ಬೈ ರೋಡ್ ಅವರು ನೇಪಾಳ ಬರ್ಬೋದು, ಬೈ ರೋಡ್ನಿಂದ ನೇಪಾಳ ಈಚೆ ಬರ್ಬೋದು. ನಾನು ಕೇಳುವಂಥದ್ದು ಹೇಗೆ ಬರ್ತಾರೆ ಅಂತೇಳುವಂಥದ್ದು ಮುಖ್ಯ ಅಲ್ಲ, ಬಂದವರನ್ನು ಅವರಿಗೆ ಇಲ್ಲಿ ಅವಕಾಶ ಮಾಡಿ ಕೊಡ್ತೀರಾ? ಅಥವಾ ಹಾಗಾದರೆ ನಿನ್ನೆ ಪೊಲೀಸ್ ಕಮಿಷನರ್ 9 ಜನರನ್ನು ಯಾಕೆ ಹಿಡಿದದ್ದು? 9 ಜನರನ್ನು ಹಿಡಿದದು ಅಂತ ಹೇಳಿದ್ರೆ ಅವರು ಇಲ್ಲಿಗಲ್ ಆಗಿ ಇಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಸರಿ ಅಂತೇಳಿ, ಆದರೆ ಆ ಇಲ್ಲಿಗಲ್ ಇದ್ದವರಿಗೆ ನೀವು ಈ ಹೊಸ ಕಾನೂನಿನಲ್ಲಿ ಅವಕಾಶ ಮಾಡಿಕೊಡ್ತೀರಾ? ಈಗ ನಾನು ಕೇಳುವಂಥದ್ದು, ನನ್ನ ತಂದೆ ಇರ್ಬೋದು, ಇವರ ಹಿರಿಯರಿರ್ಬೋದು, ಎಲ್ಲರೂ ನಿಮ್ಮೆಲ್ಲರದ್ದು, ನಮಗೆ ಭಾರತದಲ್ಲಿ ಹುಟ್ಟಿ ಬೆಳೆದು ನಮ್ಮ ಹಿರಿಯರಿಂದ 1000 ವರ್ಷದಿಂದ ನಾವು ಇಲ್ಲಿದ್ದವರು, ನಾವು 2002 ದಾಖಲೆ ಕೊಡಬೇಕು. 2 ವರ್ಷ 4 ವರ್ಷ 10 ವರ್ಷದವನು ವಾಸ್ತವ್ಯ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಂತ ಅವನಿಗೆ. ಹಾಗಾದ್ರೆ ನಾವೇನು ತಪ್ಪು ಮಾಡಿದ್ದೇವೆ 2002 ದಾಖಲೆ ಕೊಡಬೇಕು?